ವಾಶಿಯಲ್ಲಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವ ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ಇತ್ತೀಚೆಗೆ ಉಜಿರೆಯ ವನಶ್ರೀಯಲ್ಲಿ ಆಯೋಜಿಸಲಾದ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಹಿರಿಯ ಸಾಹಿತಿ ಕೆಟಿ ಗಟ್ಟಿಯವರು ತಮ್ಮ ನಿವಾಸ ವನಶ್ರೀಯಲ್ಲಿ ರೈಸ್ ಸಂಸ್ಥೆ ಇದೇ ಮೊದಲ ಬಾರಿಗೆ ಆಯೋಜಿಸಿದ್ದ ವಿಶಿಷ್ಟ ಶಿಬಿರವನ್ನು ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು ಪಾಲ್ಗೊಂಡಿದ್ರು. 20 ಮಕ್ಕಳು ಉಜಿರೆ, ಕೊಪ್ಪಳ, ಬೆಂಗಳೂರು ಮುಂತಾದ ಪ್ರದೇಶಗಳಿಂದ ಆಗಮಿಸಿ ಭಾಗವಹಿಸಿದ್ರು. ಸಂಗೀತ, ಗಣಿತ, ಜ್ಯಾಮಿತಿ, ಕಲೆ, ನೃತ್ಯ, ವಿಶ್ಲೇಷಣಾ ಸಾಮರ್ಥ್ಯ ಮುಂತಾದ ಹಲವಾರು ರೀತಿಯ ಪ್ರತಿಭೆಗಳನ್ನು ಮಕ್ಕಳಲ್ಲಿ ಗುರುತಿಸುವ ಸಲುವಾಗಿ ಬೆಳಗಿನ ಕಾರ್ಯಕ್ರಮದಲ್ಲಿ ಮಕ್ಕಳು ತಾವಾಗಿಯೇ ಹಲವಾರು ಕಡೆಗಳಲ್ಲಿ ಇರಿಸಲಾಗಿದ್ದ ಪರಿಕರಗಳಿಗೆ ಬಣ್ಣಗಳನ್ನು ಉಪಯೋಗಿಸಿಕೊಂಡು ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರ ವಿವಿಧ ಸೆಷನ್ಗಳನ್ನು ನಡೆಸಲಾಗಿತ್ತು. ಭೌತಶಾಸ್ತ್ರ ಉಪನ್ಯಾಸಕರಾದ ಬೆಂಗಳೂರಿನ ಪ್ರೊಫೆಸರ್ ಶ್ರೀನಿವಾಸನ್ ಅವರು ಅಂಕಿಗಳೊಂದಿಗೆ ಆಟ, ಗಣಿತದ ಮಹತ್ವವನ್ನು ತಿಳಿಸಿದ್ರು. ಸ್ನೇಹ ಕಪ್ಪಣ್ಣ ನೃತ್ಯ ಮತ್ತು ಭಾವಾಭಿನಯ ಬಗ್ಗೆ ಮಕ್ಕಳ ಗಮನವನ್ನ ಸೆಳೆದರು. ಪ್ರೊಫೆಸರ್ ಸತ್ಯಜಿತ್ ಅವರು ಜ್ಯಾಮಿತಿಯ ಪಾಠವನ್ನ ಕಾಗದ ಮಡಚುವ ವಿನೂತನ ವಿಧಾನದಲ್ಲಿ ತಿಳಿ ಹೇಳಿದ್ರು. ಸಂಗೀತದ ಆಸಕ್ತಿಗಳ ಬಗ್ಗೆ ಹಿಂದೂಸ್ತಾನಿ ಗಾಯಕರಾದ ಮಿಥುನ್ ಚಕ್ರವರ್ತಿಯವರು ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಮಕ್ಕಳ ಭಾಷಾ ಸಾಮರ್ಥ್ಯವನ್ನ ತಿಳಿಯಲು ಪತ್ರಿಕೋದ್ಯಮಿ ಎಂಎನ್ ಇಸ್ಮಾಯಿಲ್ ಅವರು ಮಕ್ಕಳ ಜೊತೆ ಸಂಭಾಷಣೆಯನ್ನ ನಡೆಸಿದ್ರು. ಪರಿಸರ ಮತ್ತು ಪ್ರಾಣಿ ಪಕ್ಷಿಗಳ ಬಗೆಗಿನ ಒಡನಾಟದ ಬಗ್ಗೆ ಡಾಕ್ಟರ್ ಆಶಾ ಜ್ಯೋತಿರಯ್ಯ ಅವರು ಸಂವಹನ ನಡೆಸಿದ್ರು. ಅರ್ಥಶಾಸ್ತ್ರಜ್ಞ ಮತ್ತು ಚಿಂತಕರಾದ ಎ ನಾರಾಯಣ ಅವರು ಪುಣ್ಯಕೋಟಿಯ ಕಥೆಯ ಮೂಲಕ ಮಕ್ಕಳ ವಿಶ್ಲೇಷಣಾ ಸಾಮರ್ಥ್ಯವನ್ನ ಹೊರಗೆ ಹಚ್ಚಿದ್ರು. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಗೆ ತಕ್ಕುದಾಗಿ ಶಿಕ್ಷಣ ಪಡೆಯಲು ಬೆಂಬಲ ನೀಡುವ ಒಂದು ವಿಶಿಷ್ಟ ಪ್ರಯತ್ನ ಇದಾಗಿದ್ದು, ರೈಸ್ ಸಂಸ್ಥೆಯು ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳೊಂದಿಗೆ ನಿರಂತರ ಸಂಪರ್ಕ ಇರಿಸಿಕೊಂಡು ಸೂಕ್ತ ಸಲಹೆ, ಸೂಚನೆ, ಬೆಂಬಲ ಹಾಗೂ ತರಬೇತಿ ನೀಡಲಿದೆ ಎಂದು ನೈಸ್ ಸಂಸ್ಥೆಯ ಪ್ರವರ್ತಕರಾದ ಪ್ರೊಫೆಸರ್ ಕೆಟಿ ಸತ್ಯಜಿತ್ ತಿಳಿಸಿದ್ದಾರೆ. ಮಂಡ್ಯದ ಸೃಜನಶೀಲ ಕಲಾವಿದ ಸೋಮ ವರದ ಬಣ್ಣಗಳ ಜೊತೆಗೆ ಮಕ್ಕಳನ್ನ ಆಟವಾಡಿಸ್ತಾ ಸೆಷನ್ ನಡೆಸಿಕೊಟ್ರು.